ನಮಸ್ಕಾರ ಗೆಳೆಯರೆ. ಇವತ್ತು ತುಳುನಾಡನ್ನು ಬೆಳೆದಿದ ಅವಳಿ ವೀರರಾದ ಕೋಟಿ ಚೆನ್ನಯರ ಕಥಾನಕವನ್ನು ನಾನು ಹೇಳ್ತೇನೆ. ಜೋಡು ನಂದ ದೀಪ ಬೆಳಗುನು ತುಳುವ ನಾಡುಗಳ ದುಂಡುಡಿ. ಹೌದು, ಡಾಕ್ಟರ್ ಅಮೃತ ಸೋಮೇಶ್ವರ ಅವರು ರಚಿಸಿದ ಹಾಡು ಇದು ಕೇವಲ ಹಾಡಲ್ಲ, ತುಳುವರ ಹೃದಯದ ಮಿಡಿತವಿದೆ. ಕೋಟಿ ಚೆನ್ನಯರೆಂಬ ಜೋಡು ನಂದ ದೀಪಗಳು ತುಳುವರ ಮನೆ ಮನಗಳಲ್ಲಿ ಸದಾ ಬೆಳಗುತ್ತಿವೆ. ತುಳುನಾಡಿನ ಈ ಅಪ್ರತಿಮ ವೀರರ ಕುರಿತು ಸಮಗ್ರವಾಗಿ ಹೇಳಹೊರಟರೆ ಅದು ಒಂದು ದೊಡ್ಡ ಗ್ರಂಥವಾಗಿ ಬಿಡಬಹುದು. ಕೋಟಿ ಚೆನ್ನಯರ ಜೀವನಗಾಥೆ ಒಂದು ಮಹಾಕಾವ್ಯ. ಇದೊಂದು ಲಾವಣಿ ಚಕ್ರ. ಅದನ್ನು ಸಂಕ್ಷಿಪ್ತವಾಗಿ ಹೇಳುವುದು ಒಂದು ಸವಾಲು. ಕೋಟಿ ಚೆನ್ನಯರದು ಕೇವಲ ಕಟ್ಟುಕತೆಯಲ್ಲ, ಅದು ತುಳುನಾಡಿನಲ್ಲಿ ನಡೆದ ವೀರರ ಕಥೆ. ಅವರ ಸ್ವಾಭಿಮಾನ, ಸ್ವಂತ ವ್ಯವಸಾಯ ಮಾಡುವ ಹಂಬಲ, ಶೌರ್ಯ, ಸಾಹಸವನ್ನು ನೆನೆದಾಗ ಮನದುಂಬಿ ಬರುತ್ತದೆ. ಒಟ್ಟಿಗೆ ಹುಟ್ಟಿ ಬೆಳೆದು ಅಸಾಮಾನ್ಯ ಸಾಹಸ ಮೆರೆದು 2 ಗುತ್ತುಗಳ ಒಡೆತನ ಪಡೆದು ತಮ್ಮ ಆಶ್ರಯದಾತನಿಗೆ ಯುದ್ಧದಲ್ಲಿ ವಿಜಯವನ್ನು ತಂದುಕೊಟ್ಟು ಒಟ್ಟಿಗೆ ಇಹಲೋಕವನ್ನು ತ್ಯಜಿಸಿ ತುಳುವರ ಮನೆ ಮನಗಳಲ್ಲಿ ಶಾಶ್ವತವಾಗಿ ನೆಲೆಸಿದ ಪರಿ ಅನನ್ಯವಾದುದು. ನಾನು ನನ್ನ PhD ಸಂಶೋಧನಾ ಕ್ಷೇತ್ರ ಕಾರ್ಯಕ್ಕಾಗಿ ಪಂಜ, ಪಡುಮಲೆ, ಎಣ್ಮೂರು, ಎಡಮಂಗಲ ಮೊದಲಾದ ಪ್ರದೇಶಗಳಲ್ಲಿ ಸುತ್ತುತ್ತಿದ್ದಾಗ ನನಗೆ ಕೋಟಿ ಚೆನ್ನಯರದೇ ಗುನುಗು. ಅರಸೊತ್ತಿಗೆಯ ಆ ಕಾಲದಲ್ಲಿ ಅವರು ಅನ್ಯಾಯದ ವಿರುದ್ಧ ತೋರಿದ ಪ್ರತಿಭಟನೆ, ಸ್ವಾಭಿಮಾನ, ಸಾಹಸ ನೆನಪಾಗುತ್ತಿತ್ತು. ತುಳುನಾಡ ಅವಳಿ ವೀರರು ಓಡಾಡಿದ ನೆಲ ಇದು ಎಂದು ರೋಮಾಂಚನಗೊಂಡಿದ್ದೇನೆ. ಕೋಟಿ ಚೆನ್ನಯರ ಗರಡಿಗಳ ಫೋಟೋ ತೆಗೆಯುತ್ತಿದ್ದಾಗ ಉಂಟಾಗುತ್ತಿದ್ದ ಸಂತಸ ಅವರ ಸಮಾಧಿಯ ಫೋಟೋ ತೆಗೆಯುವಾಗ ಇರಲಿಲ್ಲ. ಸಮಾಧಿಯ ಫೋಟೋ ತೆಗೆಯುವಾಗ ಏನೋ ದುಗುಡ ಕಾಡುತ್ತಿದ್ದುದು ಮಾತ್ರ ಸತ್ಯ. ಕೋಟಿ ಚೆನ್ನಯರ ಮೂಲವನ್ನು ಅಲೌಕಿಕ ಜಗತ್ತಿಗೆ ಜೋಡಿಸುವ ಕೋಟಿ ಚೆನ್ನಯ ಪಾಡ್ದನವು ಡೆನ್ನ ಡೆನ್ನಾನ ಎಂಬ ಸೊಲ್ಲಿನ ನಂತರ ಬೆರ್ಮೆರು ಪುಟ್ಟಿನ ನಾಡು ಬೆರ್ಮೆರೆ ಬೆರಿಯೆ ಬೆರ್ಮೆರು ಹುಟ್ಟಿದ ನಾಡು, ಬೆರ್ಮೆರ ಶಕ್ತಿಯನ್ನು ಹೊಂದಿದ ನಾಡು, ಇದು ವೈದ್ಯ ವೀರರು ಹುಟ್ಟಿದ ನಾಡು ಎಂದು ತುಳುನಾಡಿನ ಬಗ್ಗೆ ಹೇಳುತ್ತದೆ. ಅನಂತರ ಬೆರ್ಮೆರು ಉದಿಸಿದ ವಿಚಾರವನ್ನು ಈ ಪಾಡ್ದನ ವರ್ಣಿಸುತ್ತದೆ. ಬೆರ್ಮೆರು ಪುಟ್ಟಿನ ನಾಡು ಒಂದು 7 ಗಂಗೆದ ನಡುಟು, ಬೆರ್ಮೆರು ಹುಟ್ಟಿದ ನಾಡು ಇದು 7 ಗಂಗೆಯ ನಡುವಿನಲ್ಲಿ ಎಂಬಲ್ಲಿ ನೀರು ಸುತ್ತಮುತ್ತ ಆವೃತವಾಗಿರುವ ಭೂಭಾಗದಲ್ಲಿ ಬೆರ್ಮೆರು ಹುಟ್ಟಿದ ನಾಡು ಇದೆ ಎಂಬ ಸೂಚನೆ ಸಿಗುತ್ತದೆ. 7 ಗಂಗೆಯ ನಡುವೆ ಯಮಲಗುಂಡ ಇದೆ. 7 ಅಂತಸ್ತಿನ ಯಮಲಗುಂಡದಲ್ಲಿ ಬೆರ್ಮೆರ್ಗೆ 7 ಅಂಕಣದ ಸತ್ತಿಗೆ, ಭುಜಗಳಲ್ಲಿ 3 ಅಂತಸ್ತಿನ ಸತ್ತಿಗೆ ಇದೆ. ಬಲಭಾಗದಲ್ಲಿ ಬಂಗಾರದ ಜನಿವಾರ, ಎಡಭಾಗದಲ್ಲಿ ಬೆಳ್ಳಿಯ ಜನಿವಾರ, ಒಂದಾಳು ಉದ್ದದ ಹೂವಿನ ಜಲ್ಲಿ, ಗೇಣುದ್ದ ಬೀಸಣಿಗೆ, ಕುತ್ತಿಗೆಯಷ್ಟು ಉದ್ದದ ಕೇದಗೆ, ಹೂವಿನ ಅಲಂಕಾರವಿದೆ. ಕಿವಿಗೆ ಕೇಂಜವ ಹಕ್ಕಿಯ ಆಕಾರದ ಆಭರಣ ಇದೆ. ಎದೆಯಲ್ಲಿ ಅಮೃತ ಕಲಶವಿದೆ. ಹೊಟ್ಟೆಯಲ್ಲಿ ಬಾಸಿಂಗವಿದೆ. ಬೆನ್ನಲ್ಲಿ ಭೀಮಾರ್ಜುನರನ್ನು ಹೊಂದಿದ್ದಾರೆ. ಮೊಣಕಾಲಿನವರೆಗೆ ಕಾವೇರಿಯಿಂದ ಹರಿಯುವ ಇಂದ್ರಪರ್ವತ ಬೆರ್ಮೆರಿಗೆ ಆಸನವಾಗಿದೆ. ಸೊಂಟದ ಸುತ್ತ ಸರ್ಪಾಭರಣ, ಪಾದದಲ್ಲಿ ಪದ್ಮರೇಖೆ ಇದೆ. ಬೆರ್ಮೆರ್ ಅಣಿಗಂಗೆ, ಮಣಿಗಂಗೆ, ಪೇರುಗಂಗೆ, ಮಿಂಚಿಗಂಗೆ, ನೀರುಗಂಗೆ, ಬೆಳ್ಳಿಗಂಗೆ, ಕಂಚುಗಂಗೆ ಎಂಬ 7 ಗಂಗೆಯನ್ನು 4 ಸಮುದ್ರವನ್ನೂ ನಿರ್ಮಿಸಿದರು. ಬೆರ್ಮೆರ್ನ 7 ಅಂಕಣದ ಛತ್ರದ ಒಂದು ಧ್ವಜದ ನೆರಳಿನಲ್ಲಿ 12 ಬ್ರಹ್ಮಚಾರಿಗಳು 12 ಕನ್ಯೆಯರು ಚಾಮರಾದಿ ಸೇವೆಗಳನ್ನು ಮಾಡುತ್ತಿದ್ದರು. ಬೆಳ್ಳಿಯ ಬೀಸಣಿಗೆ ಹಿಡಿದು ಗಾಳಿ ಹಾಕುತ್ತಿದ್ದರು. ಹೀಗೆ ವೈಭವದಿಂದ ಕಾಲ ಕಳೆಯುತ್ತಿರಲು ಬಾರದಂಥ ಬಿಸಿಲು ಬಂದು ಭೀಕರವಾಗಿ ಮಳೆ ಬಂದು ನಿರ್ಮಾಣವಾಗಿದ್ದ ಹುಲ್ಲು, ಪೊದರು, ಮನುಷ್ಯ, ಪ್ರಾಣಿಗಳು ಎಲ್ಲವೂ ಕೊಚ್ಚಿಕೊಂಡು ಹೋದವು. ಆಗ ಸೂರ್ಯನಾರಾಯಣ ದೇವರು ಪುನಃ ಸೃಷ್ಟಿಗೆ ತೊಡಗುತ್ತಾರೆ. ದಿಕ್ಪಾಲಕರನ್ನು ನೆನೆದು ಸೃಷ್ಟಿ ಜಪ ಮಾಡಲು ಆರಂಭಿಸುತ್ತಾರೆ. ದೇವರ ಎಡಭಾಗದಲ್ಲಿ 2 ಕೇಂಜವ ಹಕ್ಕಿಗಳನ್ನು ನಿರ್ಮಿಸಿದರು. ಕಲ್ಲು, ಹುಲ್ಲು, ಬೈಹುಲ್ಲಿನ ಗೂಡು, ಬಿದಿರು, ಮುಳ್ಳು ಎಲ್ಲವನ್ನೂ ಸೃಷ್ಟಿಸಿದರು. ಅಣ್ಣ ತಂಗಿಯರಿಂತಿದ್ದ ಕೇಂಜವ ಪಕ್ಷಿಗಳು ಸಂತಾನದ ವರವನ್ನು ಸೂರ್ಯನಾರಾಯಣ ದೇವರಲ್ಲಿ ಕೇಳುತ್ತವೆ. ದೇವರ ಅನುಮತಿಯಂತೆ ಸತಿಪತಿಗಳಾಗುತ್ತಾರೆ. ದೇವರ ಆಣತಿಯಂತೆ ಬಡಗು ದಿಕ್ಕಿನಲ್ಲಿರುವ ಸಾಗರದಲ್ಲಿ ಮಲ್ಲಿಗೆಯಿಂದ ಆವೃತವಾದ ಕೆರೆಯ ಮಧ್ಯದಲ್ಲಿರುವ ಅತ್ತಿಯ ಮರದ ಹೂವಿನ ಮಕರಂದವನ್ನು ತರಲು ಹೋಯಿತು. ಸೂರ್ಯ ಮೊಳಗುವ ಹೊತ್ತಿಗೆ ಮಕರಂದವನ್ನು ಹೀರಲು ಕೊಕ್ಕು ಹಾಕಿತು. ಕೊಕ್ಕು ಹೂವಿನಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಇತ್ತ ಹೆಣ್ಣು ಕೇಂಜವ ಹಕ್ಕಿ ಕೇಂಜವ ಬಾರದಿರಲು ಚಿಂತೆಯಾಗಿ ತನ್ನ ಪತಿ ಕ್ಷೇಮವಾಗಿ ಬಂದರೆ ತಾನು ಇಡುವ ಮೊದಲ ಮೊಟ್ಟೆಯನ್ನು ನಮ್ಮನ್ನು ಸೃಷ್ಟಿಸಿದ ಸೂರ್ಯನಾರಾಯಣ ದೇವರಿಗೆ ನೀಡುತ್ತೇವೆ ಎಂದು ಹರಕೆ ಹೇಳಿಕೊಳ್ಳುತ್ತಾಳೆ. ಕೇಂಜವ ತಂದ ಮಕರಂದವನ್ನು ಸ್ವೀಕರಿಸಿದ ಕೇಂಜವದಿ ಗರ್ಭಧರಿಸುತ್ತದೆ. ಗರ್ಭಧಾರಣೆಯ 10ನೆಯ ತಿಂಗಳಿನಲ್ಲಿ ಆನೆಯ ತಲೆಗಿಂತ ಚಿಕ್ಕದಾದ, ಕುದುರೆಯ ತಲೆಗಿಂತ ದೊಡ್ಡದಾದ ಮೊಟ್ಟೆಯನ್ನು ಇಡುತ್ತದೆ. ಆ ಮೊಟ್ಟೆಯನ್ನು ಹೇಳಿಕೊಂಡ ಹರಿಕೆಯಂತೆ ದೇವರಿಗೆ ಅರ್ಪಿಸುತ್ತಾರೆ. ದೇವರು ಅದನ್ನು ದಿಂಬಿನಂತೆ ಇರಲಿ ಎಂದು ಬದಿಗೆ ಇಟ್ಟು ಗಾಳಿ ರಥವೇರಿ ಸವಾರಿಗೆ ಹೋಗುತ್ತಾರೆ.
ಆ ಸಂದರ್ಭವನ್ನು ಹುಂಚು ಹಾಕುತ್ತಿದ್ದ ನಾಗಗಳು ಮೊಟ್ಟೆಗೆ ನೋಟ ಇಟ್ಟು ಸ್ಪರ್ಶಿಸಿದಾಗ ಮೊಟ್ಟೆ ಒಡೆಯುತ್ತದೆ. ಸಿಡಿದ ತುಂಡುಗಳು ಮೇಲೆ ಆಕಾಶಕ್ಕೆ, ಪಾತಾಳಕ್ಕೆ, ಉತ್ತರ ದಿಕ್ಕಿನಲ್ಲಿರುವ ಜರ್ಬುರಿಯ ಮಗ ಜಂಬೂರಿ ಕುಮಾರನ ಮಡಿಲಿಗೆ ಬೀಳುತ್ತದೆ. ಅದು ಮುತ್ತು ಮಾಣಿಕ್ಯವಾಗಿ ಕಾಣಿಸುತ್ತದೆ. ಅದನ್ನು ಅವನು ಕಿವಿಯಲ್ಲಿ ಧರಿಸುತ್ತಾನೆ. ಸವಾರಿಗೆ ಹೋದ ದೇವರು ಹಿಂತಿರುಗಿ ಬಂದಾಗ ಮೊಟ್ಟೆ ಒಡೆದ ವಿಚಾರ ತಿಳಿದು ಅದೆಲ್ಲಿದೆ ಎಂದು ಹುಡುಕುತ್ತಾರೆ. ಆಗ ಜಂಬೂರಿ ಕುಮಾರನ ಕಿವಿಯಲ್ಲಿದ್ದ ಮಾಣಿಕ್ಯ ಪುನಃ ಸಿಡಿದು ಮಣ್ಣ ಮುದ್ದೆಯಾಗಿ ಸಮುದ್ರಕ್ಕೆ ಬಿದ್ದು ಸಪ್ತಗಿರಿ ಪರ್ವತಕ್ಕಿಂತ ಹೆಚ್ಚು ಚಂದವಾಯಿತು. ತೆಂಕು ದಿಕ್ಕಿನಲ್ಲಿ ಶೋಭಿಸುವ ಹೊಳೆಯಾಯಿತು. ಮಧ್ಯದಲ್ಲಿ ದ್ವೀಪ ಆಯಿತು. ಮೂಡು ದಿಕ್ಕಿನಲ್ಲಿ ಘಟ್ಟ, ಪಡುವಣದಲ್ಲಿ ಸಮುದ್ರದ ನಡುವಿನ ಈ ಭಾಗವೇ ತುಳುನಾಡು. ಇದೇ ತುಳುನಾಡಿನಲ್ಲಿ ಕೋಟಿ ಚೆನ್ನೆಯರು ಮೆರೆದಾಡಿದ್ದಾರೆ. ಕೇಂಜವ ಪಕ್ಷಿಗಳು ಇಟ್ಟ ಎರಡನೆಯ ಮೊಟ್ಟೆ ಸಮುದ್ರಕ್ಕೆ ಜಾರಿ ಬೀಳುತ್ತದೆ. ಅದು ನಿಂಬೆ ಹಣ್ಣಾಗಿ ತೇಲಿಕೊಂಡು ಬರುವಾಗ ಸಂಕಮಲೆಯ ಪೆಜನಾರ ಎಂಬ ಬ್ರಾಹ್ಮಣನ ಕೈಗೆ ಸಿಗುತ್ತದೆ. ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಇಡುವಾಗ ಒಂದು ಹೆಣ್ಣು ಮಗುವಾಗಿ ಅಳುತ್ತದೆ. ಮಕ್ಕಳಿಲ್ಲದ ಓಪೆತ್ತಿ ಪೆಜನಾರ ದಂಪತಿಗಳು ಈ ಹೆಣ್ಣು ಮಗುವನ್ನು ಕೇದಗೆ ಎಂಬ ಹೆಸರಿಟ್ಟು ಮುದ್ದಿನಿಂದ ಸಾಕುತ್ತಾರೆ. ಇವಳು 10 ವರ್ಷವಾಗುತ್ತಾ ಬರಲು ಅವಳು ಋತುಮತಿಯಾಗುತ್ತಾಳೆ. ಆಗ ಬ್ರಾಹ್ಮಣರಲ್ಲಿ ವಿವಾಹಕ್ಕೆ ಮೊದಲು ಹುಡುಗಿ ಋತುಮತಿಯರಾದರೆ ಅವರನ್ನು ಕಣ್ಣು ಕಟ್ಟಿ ಬೆತ್ತಲಾಗಿಸಿ ಕಾಡಿನಲ್ಲಿ ಬಿಟ್ಟು ಬರುವ ಕೆಟ್ಟ ಸಂಪ್ರದಾಯವಿತ್ತು. ಆದ್ದರಿಂದ ಪೆಜನಾರ ದಂಪತಿಗಳು ತಾವು ಮುದ್ದಿನಿಂದ ಸಾಕಿದ ಮಗಳನ್ನು ಬೇರೆ ದಾರಿ ತೋಚದೆ ಸಂಬಂಧಿಕರ ಮದುವೆಗೆ ಹೋಗೋಣ ಎಂದು ನಂಬಿಸಿ ಕಾಡಿನಲ್ಲಿ ಬಿಟ್ಟು ಬರುತ್ತಾರೆ. ಸಂಕಮಲೆತ್ತು ತೊಟಕ ಬೆರಂದೀರಿನ ಮದಿಮಾಲು ಆಯಿನೆಕ್ ಕಣ್ಣುಡು ಕೊಂಟು ಕಟ್ಟುದು ಕಾಡ್ಗು ಬುಡೇರು ಅಪಗ ಸಾಯಿನ ಬೈದ್ಯ ಇಂಪಿನಾಯ ಈಂದುದ ಬೇಲೆಗು ಪೋತೆ. ಆ ಹೊತ್ತಿನಲ್ಲಿ ಸಾಯನ ಬೈದ್ಯ ಮೂರ್ತಿಯ ಕೆಲಸಕ್ಕಾಗಿ ಕಾಡಿಗೆ ಬರುತ್ತಾನೆ. ಇನ್ನು ಬೆಳಕು ಸರಿಯಾಗಿ ಮೂಡಿರಲಿಲ್ಲ. ಅವನು ಮರ ಹತ್ತಿ ಕೊಯ್ಯುವಾಗ ಅದರ ಕಸ ಈ ಹುಡುಗಿಯ ತಲೆ ಮೇಲೆ ಬೀಳುತ್ತದೆ. ಆಗ ಅವಳು, ನೀನು ಗಂಡಸಾದರೆ ನನ್ನ ಅಣ್ಣ, ಹೆಂಗಸಾದರೆ ನನ್ನ ಅಕ್ಕ ಎಂದು ಹೇಳುತ್ತಾಳೆ. ಈ ಎಳೆಯ ಹುಡುಗಿಯನ್ನು ನೋಡುವಾಗ ಸಾಯನ ಬೈದ್ಯನಿಗೆ ತನ್ನ ಮುದ್ದಿನ ತಂಗಿ ದೇಯಿ ಬೈದ್ಯತೆಯ ನೆನಪಾಗುತ್ತದೆ. ದೇಯಿ ಬೈದ್ಯತೆಯನ್ನು ಸಣ್ಣದರಲ್ಲೇ ಕಾಂತ ಬೈದ್ಯನಿಗೆ ಮದುವೆ ಮಾಡಿಕೊಟ್ಟಿರುತ್ತಾಳೆ. ಆದರೆ ಅವಳು ಚಿಕ್ಕ ವಯಸ್ಸಿನಲ್ಲಿ ಹೆರಿಗೆ ಸಮಯದಲ್ಲಿ ಮರಣವನ್ನಪ್ಪಿರುತ್ತಾಳೆ. ಕಣ್ಣು ಕಟ್ಟಿ ಕಾಡಿಗೆ ಬಿಟ್ಟ ಈ ಹುಡುಗಿ ಕೇದಗೆಯ ಮೇಲೆ ಅನುಕಂಪ ಹುಟ್ಟಿ ಸಾಯನ ಬೈದ್ಯ ಅವಳ ಕೈಕಾಲು ಕಣ್ಣು ಬಿಚ್ಚಿ ತನ್ನ ಮುಂಡಾಸಿನ ಬಟ್ಟೆಯನ್ನು ಅವಳಿಗೆ ಹೊದೆಸಿ ತನ್ನ ಮನೆಗೆ ಕರೆದೊಯ್ಯುತ್ತಾನೆ. ತನ್ನ ತಂಗಿಯ ಹೆಸರನ್ನು ಅವಳಿಗಿಟ್ಟು ಅವಳನ್ನು ಸಾಕಿ ಸಲಹುತ್ತಾನೆ. ಕಾಡಿನಿಂದ ತಂದ ಅನಾಥ ಹುಡುಗಿಯನ್ನು ಯಾರು ಮದುವೆಯಾಗಲು ಮುಂದೆ ಬರಲಿಲ್ಲವೋ ಏನೋ. ವಯಸ್ಸಾಗಿರುವ ತನ್ನ ತಂಗಿಯ ಗಂಡ ಕಾಂತು ಬೈದ್ಯನಿಗೆ ಇವಳನ್ನು ಮದುವೆ ಮಾಡಿಕೊಡುತ್ತಾನೆ. ಅವನು ಮದುವೆಯಾಗುವಾಗಲೇ ತನಗೆ ವಯಸ್ಸಾಯಿತು, ಮುಂದೆ ಹುಟ್ಟುವ ಮಕ್ಕಳನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಕೇಳಿದಾಗ ಆ ಜವಾಬ್ದಾರಿ ನನಗಿರಲಿ ಎಂದು ಆತನನ್ನು ಒಪ್ಪಿಸುತ್ತಾನೆ ಸಾಯನ ಬೈದ್ಯ. ಆದ್ದರಿಂದಲೇ ಇಡೀ ತುಳು ಜನಪದ ಸಾಹಿತ್ಯದಲ್ಲಿ ಸಾಯನ ಬೈದ್ಯನ ಪಾತ್ರ ಸದಾ ದೇದೀಪ್ಯಮಾನವಾಗಿದೆ. ಮುಂದೆ ದೇಯಿ ಬೈದ್ಯತಿ ಗರ್ಭಿಣಿಯಾಗುತ್ತಾಳೆ. ಇತ್ತ ಪಡುಮಲೆ ಬಳ್ಳಾಲರಿಗೆ ಬೇಟೆಗೆ ಹೋಗುವ ಕನಸು ಬೀಳುತ್ತದೆ. ಅದರಂತೆ ಅವರು ನಾಗಬ್ರಹ್ಮರನ್ನು ನೆನೆದು ಕಾಣಿಕೆ ತೆಗೆದುಕೊಂಡು ಇಟ್ಟು ಬೇಟೆಗೆ ಹೋಗುತ್ತಾರೆ. ಅನೇಕ ಪ್ರಾಣಿಗಳನ್ನು ಬೇಟೆಯಾಡಿ ಅವುಗಳನ್ನು ಸಲ್ಲಬೇಕಾದವರಿಗೆ ಅವರವರ ಸ್ಥಾನ ಮರ್ಯಾದೆಗನುಗುಣವಾಗಿ ಹಂಚುತ್ತಾರೆ. ಬೇಟೆಯಾಡಿ ಹಿಂದೆ ಬರುವಾಗ ಬಲ್ಲಾಳರ ಕಾಲಿಗೆ ಕಾಸರಕನ ಮುಳ್ಳು ತಾಗುತ್ತದೆ. ಕಾವೇರದ ಮುಳ್ಳು ಕಂತುಂಡು ನಚ್ಚೋ ಬೆನ್ನಗ ರಾಮರಾಮ ಕಾಲನೆಯೇ ಏರಿಯ ಮಂದೆ ಯಾನು ಬದುಕುಜ್ಜಿ ಬಾಳುಜ್ಜಿ ಎಂದು ಯಾತನೆಯಿಂದ ಬಲ್ಲಾಳರು ನಾನು ಸತ್ತು ಹೋಗುವೆ, ಬದುಕಲಾರೆ ಎಂದು ನೋವಿನಿಂದ ಕೂಗುತ್ತಾರೆ, ಅಳುತ್ತಾರೆ. ಅವರನ್ನು ಪಲ್ಲಕ್ಕಿಯಲ್ಲಿ ಹೊತ್ತುಕೊಂಡು ಸೇವಕರು ಅರಮನೆಗೆ ಕರೆತರುತ್ತಾರೆ. ಅರಮನೆಯ ವೈದ್ಯರು ಪರ ಊರ ವೈದ್ಯರು ಔಷಧ ಉಪಚಾರ ಮಾಡುತ್ತಾರೆ. ಆದರೆ ಬಲ್ಲಾಳರ ಕಾಲಿಗಾದ ಗಾಯ ನಂಜು ಏರಿ ಇಡೀ ಶರೀರ ವ್ಯಾಪಿಸಿ ಅವರು ಬದುಕುಳಿಯುವುದು ಕಷ್ಟ ಎಂಬ ಹಂತಕ್ಕೆ ತಲುಪುತ್ತಾರೆ. ಆಗ ಅಲ್ಲಿ ಯಾರೋ ದೇಯಿ ಬೈದ್ಯತಿ ಒಳ್ಳೆಯ ಮದ್ದು ಕೊಡುತ್ತಾಳೆ ಎಂದು ಅರಸ ಬಲ್ಲಾಳನಿಗೆ ಹೇಳುತ್ತಾರೆ. ಬಲ್ಲಾಳ ಕೂಡಲೇ ದೇಯಿ ಬೈದ್ಯತಿಯನ್ನು ಬರ ಹೇಳುತ್ತಾನೆ. ಅವಳು ಆಗ 7 ತಿಂಗಳು ತುಂಬಿದ ಗರ್ಭಿಣಿ. ಮೊದಲು ಬರಲು ಒಪ್ಪದಿದ್ದರೂ ನಂತರ ಅರಸನ ನೋವನ್ನು ದೀನ ಅವಸ್ಥೆಯನ್ನು ನೋಡಿ ಔಷಧ ಕೊಡಲು ಒಪ್ಪುತ್ತಾಳೆ. ಏಲ್ ಪೊರ್ತುಗು ಕಾಡದಾಲ್ ಏಲ್ ಕೊಡಿ ಮರ್ದು ದೇಯಿ ತರ್ಪದೋಳು ಕಲ್ಲುದ ಗುರಿಟ್ಟು ಪಾಡಿಯೋಳೆ ಮರ್ದು ಕುಟ್ಟುದು ಪೊಡಿ ಮಲ್ದೋಳೆ ಬೊಳ್ಳಿದ ಕರಡಿಗೆಡಿಯೇ. ಬೆಳಗ್ಗಿನ ಜಾವ 7 ಮಲೆಗೆ ಜನರನ್ನು ಕಳುಹಿಸಿ ದೇಯಿ ಬೈದ್ಯತಿ 7 ಮುಷ್ಟಿಯಷ್ಟು ಔಷಧ ಗಿಡದ ಚಿಗುರನ್ನು ತರಿಸಿ ಕುಟ್ಟಿ ಪುಡಿ ಮಾಡಿ ಬೆಳ್ಳಿ ಕರಡಿಗೆಗೆ ತುಂಬಿ ದಂಡಿಗೆ ಏರಿ ಅರಮನೆಗೆ ಬರುತ್ತಾಳೆ. ಒಳಬರಲು ಅಳುಕಿದ ಅವಳಲ್ಲಿ, ನೀನು ಕೊಟ್ಟ ಮದ್ದಿನಿಂದ ನಾನು ಬದುಕಿದರೆ ಇನ್ನು 10-16 ಕಾಲ ಪಟ್ಟವನ್ನು ಆಳುವೆ, ಸಲ್ಲುವ ಕಾಣಿಕೆಯನ್ನು ನಿನಗೆ ಕೊಡುವೆ ಎಂದು ಹೇಳುವರು ಬಲ್ಲಾಳರು. ದೇಯಿ ಬೈದ್ಯತಿ ಅನೇಕ ದಿನಗಳ ತನಕ ಅಲ್ಲಿ ಇದ್ದುಕೊಂಡು ಬಲ್ಲಾಳನ ಕಾಲಿಗೆ ಗಾಯಕ್ಕೆ ಔಷಧಿ ಹಾಕಿ ಉಪಚಾರ ಮಾಡುತ್ತಾಳೆ. ನಿಧಾನವಾಗಿ ಗಾಯವಾಗಿ ಅರಸ ಗುಣಮುಖನಾಗುತ್ತಾನೆ. ಆಗ ದೇಯಿ ಬೈದ್ಯತಿ ತನ್ನ ಮನೆಗೆ ಹೊರಡುತ್ತಾಳೆ. ತನಗೆ ಬರಬೇಕಾದ ಕಾಣಿಕೆಯನ್ನು ನೆನಪಿಸುತ್ತಾಳೆ. ಆಗ ಅರಸ, ನೋವಿನ ಭರದಲ್ಲಿ ನಾನು ಏನೋ ಹೇಳಿರಬಹುದು, ಈಗ ಏನಾದರೂ ಕೊಡಬೇಕಾದರೆ ಮಂತ್ರಿ ಬುದ್ಧಿಯಂತ ಬರಬೇಕು ಎಂದು ಹೇಳಿದನು.
ಆಗ ಕೋಪಗೊಂಡ ದೇವಿ ವೈದ್ಯತಿ ಏನೂ ಬೇಡ ಎಂದು ಹೇಳಿ ಹೊರಡುತ್ತಾಳೆ. ಆಗ ರಾಜನ ಕಾಲಿನ ಗಾಯ ಮತ್ತೆ ಉಲ್ಬಣಿಸುತ್ತದೆ. ಆಗ ರಾಣಿ ಬಂದು ಪ್ರಾರ್ಥಿಸಲು ದೇವಿ ವೈದ್ಯತಿ ಮತ್ತೆ ಅವನನ್ನು ಗುಣಪಡಿಸುತ್ತಾಳೆ. ಆಗ ಬಲ್ಲಾಳರು ದೇವಿ ವೈದ್ಯತಿಗೆ ಆಭರಣಗಳನ್ನು, ಪಟ್ಟೆ, ಸೀರೆ, ರವಕೆ, ಸೊಂಟದ ಪಟ್ಟಿ ಮೊದಲಾದವುಗಳನ್ನು ನೀಡಿ, ಇನ್ನು ಉಳಿದದ್ದನ್ನು ನಿನ್ನ ಗರ್ಭದಲ್ಲಿರುವ ಮಗುವಿಗೆ ಕೊಡುವೆನು. ಹೆಣ್ಣು ಹುಟ್ಟಿದರೆ ಅವಳಿಗೆ ಚಿನ್ನ ಬೆಳ್ಳಿ ಬೇಕಾದ್ದನ್ನು ಕೊಡುವೆನು. ಗಂಡು ಹುಟ್ಟಿದರೆ ಅವರು ವಿದ್ಯೆ ಕಲಿತು ದುಡಿದು ತಿನ್ನಲು, ನನ್ನ ಬೀಡಿಗೆ ಬಂದರೆ ವ್ಯವಸಾಯ ಮಾಡಲು ಕಂಬಳ ಗದ್ದೆ ನೀಡುವೆನು ಎಂದು ಮಾತು ಕೊಡುತ್ತಾರೆ. ಪೊನ್ನ ಬಾಲೆ ಈ ಪೆದಿಯ ಅಂಡ ನಿಕ್ಕು ಕಾರಿನ ನಡವಳಿಕೆ ಕೊರ್ಪೆ ಆಣು ಬಾಲೆನ ಪೆದಿಯ ಅಂಡ ಈ ಬೆನ್ಪುನ್ಪಿ ಇದ್ದೋ ಬುದ್ಧಿಲ ತೆರಿಂದಾದೆಯೇ ಎನಬೂಡುಗು ಬತ್ತೆರಾದರಾದೆ ಬೆನರೆ ಕಂಬುಲಯಾನು ಕೊರ್ಪೆಂದೆರೆಯೇ. ಮುಂದೆ ಒಂದೆರಡು ದಿನಗಳಲ್ಲಿ ದೇವಿ ವೈದ್ಯತಿ 2 ಗಂಡು ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ. ಈ ಅವಳಿ ಮಕ್ಕಳೇ ಮುಂದೆ ತುಳುನಾಡಿನ ವೀರರಾಗಿ ನಾಡನ್ನು ಬೆಳಗುವವರು. ಬಲ್ಲಾಳರು ಹುಟ್ಟಿದ ಮಕ್ಕಳಿಗೆ ಕೋಟೇಶ್ವರ ದೇವರನ್ನು ನೆನೆದು ಕೋಟಿ ಎಂದು, ಚೆನ್ನಕೇಶವನನ್ನು ನೆನೆದು ಚೆನ್ನಯ್ಯ ಎಂದು ಹೆಸರಿಡುವರು. ಮಕ್ಕಳು ತಾಯಿಯ ಹಾಲು ಕುಡಿಯುವ ಕಾಲದಲ್ಲಿ ತಾಯಿ ದೇವಿ ವೈದ್ಯತಿ ಸಾಯುತ್ತಾಳೆ. ಮಕ್ಕಳು ಬಟ್ಟಲಿನಲ್ಲಿ ಅನ್ನ ತಿನ್ನುವ ವಯಸ್ಸಿನಲ್ಲಿ ತಂದೆ ಕಾಂತನ ವೈದ್ಯ ಸಾಯುತ್ತಾನೆ. ಈ ಮಕ್ಕಳನ್ನು ಸೋದರ ಮಾವ ಸಾಯನ ವೈದ್ಯ ಸಾಕಿ ಸಲಹುತ್ತಾರೆ. ಪರಾಕ್ರಮಿಗಳಾಗಿ ಬೆಳೆಯುವ ಇವರು ಅಂಗಸಾಧನೆಗಾಗಿ ಗುರುಗಳನ್ನು ಹುಡುಕಿಕೊಂಡು ನಾನೆಯರ ಗರೋಡಿಗೆ ಹೋಗಿ ನಾನಾ ವಿಧವಾದ ವಿದ್ಯೆಯನ್ನು ಕಲಿಯುತ್ತಾರೆ. ಆತ ಆಡುವಾಗ ಮಂತ್ರಿ ಬುದ್ಧಿಯಂತನ ಮಕ್ಕಳನ್ನು ಸೋಲಿಸುತ್ತಾರೆ. ದೊಡ್ಡವರಾಗಲು ಬಲ್ಲಾಳನಲ್ಲಿಗೆ ಹೋಗಿ ತಮ್ಮ ತಾಯಿಗೆ ಕೊಟ್ಟ ಮಾತಿನಂತೆ ಕಂಬಳ ಗದ್ದೆಯನ್ನು ಕೊಡುವಂತೆ ಕೇಳುತ್ತಾರೆ. ಆಗ ರಾಜ ಮಂತ್ರಿ ಬುದ್ಧಿಯಂತನಲ್ಲಿ ಕೇಳಿ ಎಂದು ಹೇಳುತ್ತಾನೆ. ಇವರು ಬರುವುದನ್ನು ದೂರದಿಂದ ನೋಡಿದ ಬುದ್ಧಿಯಂತ ಕಾರಣವನ್ನು ಊಹಿಸಿ ಅಡಗಿ ಕುಳಿತು ತಾನು ಇಲ್ಲ ಎಂದು ಹೇಳಲು ಮಡದಿಗೆ ತಿಳಿಸಿದನು. ಮಡದಿ ಹಾಗೆ ಹೇಳುತ್ತಾಳೆ. ಆಗ ಕೋಟಿ ಚೆನ್ನಯ್ಯರು ಬುದ್ಧಿಯಂತರು ಬಂದಾಗ ಕೋಟಿ ಚೆನ್ನಯ್ಯರು ಕಂಬಳಕ್ಕೆ ಪ್ರಥಮ ಕಾಣಿಕೆ ಇಟ್ಟಿದ್ದಾರೆ ಎಂದು ಹೇಳಲು ಕಾಣಿಕೆ ಇಟ್ಟು ಬರುತ್ತಾರೆ. ಆ ತನಕ ತಾನು ಅನುಭವಿಸುತ್ತಿದ್ದ ಕಂಬಳ ಗದ್ದೆ ಇನ್ನು ಕೋಟಿ ಚೆನ್ನಯ್ಯರ ಪಾಲಾಗುತ್ತದೆ ಎಂದು ಹೊಟ್ಟೆ ಕಿಚ್ಚಿನಿಂದ ಅವರು ಇಟ್ಟ ಕಾಣಿಕೆಯನ್ನು ಎಸೆದು ಕೆಟ್ಟ ಮಾತಾಡುತ್ತಾನೆ. ನಂತರ ಪೆರ್ಮೇಲೆ ಬಲ್ಲಾಳ ಇವರಿಗೆ ಕೆಳಗಿನ ಕಂಬಳ ಗದ್ದೆಯನ್ನು ಕೊಡುತ್ತಾನೆ. ಇವರು ವ್ಯವಸಾಯಕ್ಕೆ ಬೇಕಾದ ಎಲ್ಲ ಸಲಕರಣೆಗಳ ಸಿದ್ಧ ಮಾಡುತ್ತಾರೆ. ಇವರ ಗದ್ದೆ ಉಳುಮೆ ಆಗದಂತೆ, ಕಂಬಳ ಕೋರಿ ಆಗದಂತೆ ತಡೆಯಲು ಬುದ್ಧಿಯಂತ ನಾನಾ ಷಡ್ಯಂತ್ರಗಳನ್ನು ಮಾಡುತ್ತಾನೆ. ಬುದ್ಧಿಯಂತರು ಕಂಬಳ ಕೋರಿ ಮಾಡುವಂತೆ ಇವರು ಕೂಡ ಮಾಡಲು ನಿರ್ಧರಿಸುತ್ತಾರೆ. ಆಗ ಈ ದಿನ ಕಂಬಳ ಮಾಡಿದರೆ ಜಾಗ್ರತೆ ಎಂದು ಇವರನ್ನು ಬುದ್ಧಿಯಂತ ಹೆದರಿಸುತ್ತಾನೆ. ಅವನ ಬೆದರಿಕೆಗೆ ಸೊಪ್ಪು ಹಾಕದ ಕೋಟಿ ಚೆನ್ನಯ್ಯರು ಅದೇ ದಿನ ಕಂಬಳ ಕೋರಿಗೆ ಸಿದ್ಧತೆ ನಡೆಸುತ್ತಾರೆ. ಆ ದಿನ ಕೋಟಿ ಚೆನ್ನಯ್ಯರ ಗದ್ದೆಗೆ ಕೋಣಗಳನ್ನು ಇಳಿಸಿದಾಗ ಬುದ್ಧಿಯಂತರು ಅವರ ಕಂಬಳ ಗದ್ದೆಗೆ ಹಾರಿ ಗದ್ದೆಯಲ್ಲಿ ಹೂತಿದ್ದ ದರಿಗುಂಟವನ್ನು ಕಿತ್ತು ಕೋಣನ ನೆತ್ತಿಗೆ ಹೊಡೆಯಲು ಹೋಗುವರು. ಕೋಟಿ ಚೆನ್ನಯ್ಯರು, ಒಡೆಯ ಬುದ್ಧಿವಂತರೇ, ಕೋಣಗಳಿಗೆ ಹೊಡೆಯಬೇಡಿ, ಪಡುಮಲೆ ರಾಜ್ಯದಲ್ಲಿ ಕಾಡಿಬೇಡಿ ತಂದಿದ್ದೇವೆ, ನಿಮಗೆ ಕೋಪ ಇದ್ದರೆ ನಮ್ಮ ಮೇಲೆ ತೀರಿಸಿ ಎಂದು ಹೇಳಿ ತಡೆಯುತ್ತಾರೆ. ನಂತರ ಬುದ್ಧಿಯಂತ ಮತ್ತು ಕೋಟಿ ಚೆನ್ನಯ್ಯರ 2 ಕಂಬಳ ಗದ್ದೆಗಳಿಗೆ ಬಿತ್ತನೆ ಕಾರ್ಯ ನಡೆಯುತ್ತದೆ. ಬುದ್ಧಿಯಂತರು ಬಿತ್ತನೆ ಮಾಡಿ 3ನೇ ದಿನ ನೀರು ಬಿಡಿಸಲೆಂದು ಬೆಳಗ್ಗಿನ ಜಾವ ಕಂಬಳ ಗದ್ದೆಗೆ ಬರುತ್ತಾರೆ. ಆಗ ಅವರಿಗೆ ಕೋಟಿ ಚೆನ್ನಯ್ಯರ ಗದ್ದೆಯಲ್ಲಿ ಬೀಜ ಚೆನ್ನಾಗಿ ಮೊಳೆತದ್ದು ಕಾಣಿಸುತ್ತದೆ. ಅವರ ಮೇಲೆ ಅಸೂಯೆಯಿಂದ ಆ ಗದ್ದೆಯ ಬೆಳೆಯನ್ನು ನಾಶ ಮಾಡಲೆಂದು ಕಾಡಿನ ಬದಿಯಲ್ಲಿ ಹರಿದು ಹೋಗುವ ನೀರಿಗೆ ಒಡ್ಡು ಕಟ್ಟಿ ಕೋಟಿ ಚೆನ್ನಯ್ಯರ ಗದ್ದೆಗೆ ರಭಸದಿಂದ ಹರಿಯುವ ಹಾಗೆ ಮಾಡಿ, ಆಗ ತಾನೇ ಮೊಳಕೆ ಒಡೆದಿದ್ದ ಬಿತ್ತಿದ ಬೀಜ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವ ಹಾಗೆ ಮಾಡಿದರು. ಅಲ್ಲಿಗೆ ಕೋಟಿ ಬಂದು ಬುದ್ಧಿಯಂತ ಬೆಳೆ ನಾಶ ಮಾಡಿದ್ದನ್ನು ನೋಡಿ ಕೋಪದಿಂದ, ನಮ್ಮ ಬೆಳೆಯನ್ನು ಹಾಳು ಮಾಡಿದ್ದೀರಿ, ಮಳೆಗಾಲದಲ್ಲಿ ಉಣ್ಣಬೇಕಾದ ಅನ್ನವನ್ನು ಹಾಳು ಮಾಡಿದ್ದೀರಿ, ನಾನಾಗಿದ್ದಕ್ಕೆ ಇಷ್ಟು ಸಹಿಸಿಕೊಂಡೆ, ನನ್ನ ತಮ್ಮ ಬಂದಿದ್ದರೆ ಅನಾಹುತವಾಗುತ್ತಿತ್ತು ಎಂದು ಹೇಳುತ್ತಾನೆ. ಆಗ ಬುದ್ಧಿಯಂತ ಅವರನ್ನು ಹೀನಾಯಮಾನವಾಗಿ ನಿಂದಿಸುತ್ತಾನೆ. ಆಗ ಅಲ್ಲಿಗೆ ಬಂದ ಚೆನ್ನಯ್ಯ ವಂದಿಸಿ ಗೌರವ ಸೂಚಿಸಿದಾಗಲೂ ಅವನಿಗೆ ಅವಮಾನ ಮಾಡುತ್ತಾನೆ. ಬುದ್ಧಿಯಂತ ಅವನ ಮೇಲೆ ಆವೇಶದಿಂದ ಹಾರಿ ಹೊಡೆಯಲು ಹೋಗುವಾಗ ಬುದ್ಧಿಯಂತ ಓಡಿ ಹೋಗುತ್ತಾನೆ. ಅವನನ್ನು ಅಡ್ಡ ಕಟ್ಟಿದ ಕೋಟಿ ಹಿಡಿದು ನಿಲ್ಲಿಸುತ್ತಾನೆ. ಅವರೊಳಗೆ ಹೋರಾಟ ಆಗಿ ಬುದ್ಧಿಯಂತ ಕಂಬಳದ ನೀರಿಗೆ ಮಗುಚಿ ಬೀಳುತ್ತಾನೆ. ಅವನನ್ನು ಬಡಿದು ಸಾಯಿಸಿ ಅವನೇ ಮಾಡಿದ ನೀರದಾರಿಗೆ ಅಡ್ಡ ಮಲಗಿಸಿ ಬುದ್ಧಿಯಂತರ ಮನೆಗೆ ಹೋಗಿ ಅವನ ಹೆಂಡತಿಯಲ್ಲಿ ಗದ್ದೆಗೆ ಹೋಗಿ ನೋಡುವಂತೆ ತಿಳಿಸುತ್ತಾರೆ. ಮನೆಗೆ ಬಂದಾಗ ಮಾವ ಸಾಯನ ವೈದ್ಯನಿಗೆ ಎಲ್ಲವೂ ಅರ್ಥವಾಗುತ್ತದೆ. ಇನ್ನು ಆ ಊರಿನಲ್ಲಿ ಅವರಿರುವುದು ಅಪಾಯ ಎಂದರಿತ ಮಾವ ಸಾಯನ ವೈದ್ಯ, ನೀವು ಬಲ್ಲಾಳನಿಗೆ ಕೊಡಲು ಸಾಧ್ಯವಾಗದಂಥ ವಸ್ತುಗಳನ್ನು ಕೇಳಿ, ಕೊಡದಿದ್ದಾಗ ಅದೇ ನೆಪ ಮಾಡಿ ದೂರ ಹೊರಟು ಹೋಗಿ ಎಂದು ಸೂಚಿಸುತ್ತಾರೆ. ಅಂತೆಯೇ ಕೋಟಿ ಚೆನ್ನಯ್ಯರು ಬಲ್ಲಾಳನಲ್ಲಿಗೆ ಬಂದು, ನೀವು ಕಂಬಳ ಗದ್ದೆ ಕೊಟ್ಟಿದ್ದೀರಿ, ಆದರೆ ಅದಕ್ಕೆ ಬೇಕಾದ ಸಲಕರಣೆಗಳನ್ನು ಕೊಟ್ಟಿಲ್ಲ ಎಂದು ಹೇಳಿದರು. ಆಗ ಬಲ್ಲಾಳ, ನಿಮಗೆ ಏನು ಬೇಕು ಎಂದು ಕೇಳುತ್ತಾನೆ. ಆಗ ಬೀಡಿನ ಮುಂಭಾಗದಲ್ಲಿರುವ ಸಣ್ಣ ದೊಡ್ಡ ಗೆಂದ ತೆಂಗಿನ ಮರಗಳಲ್ಲಿ ಒಂದನ್ನು ಕೊಡಿ ಎಂದು ಕೇಳುವರು. ಅದನ್ನು ಬಿಟ್ಟು ಬೇರೆ ಕೇಳಿ ಎಂದು ಬಲ್ಲಾಳ ಹೇಳಿದಾಗ ಸಣ್ಣ, ತುಂಬ ದೊಡ್ಡ, ತುಂಬ ಮಜಲು ಗದ್ದೆಗಳಲ್ಲಿ ಒಂದನ್ನು ಕೇಳುತ್ತಾರೆ. ಅದನ್ನು ಬಲ್ಲಾಳ ಕೊಡುವುದಿಲ್ಲ. ಆಗ ಬೀಡಿನ ಹಟ್ಟಿಯಲ್ಲಿರುವ ಕಿನ್ನಿ ತಾಳಿ, ದೊಡ್ಡ ಕಾಳಿ ಹಸುಗಳಲ್ಲಿ ಒಂದನ್ನು ಕೊಡಿ ಎಂದು ಕೋಟಿ ಚೆನ್ನಯ್ಯರು ಕೇಳುತ್ತಾರೆ.
ಆಗ ಬಲ್ಲಾಳ, ನೀವು ನನ್ನ ಸ್ವಾರ್ಥಕ್ಕಾಗಿ ಆಶ್ರಯದಲ್ಲಿದ್ದೀರಿ, ಪ್ರೀತಿಯಿಂದ ಸಾಕಿದೆ, ಆದರೆ ಅದಕ್ಕಾಗಿ ನನ್ನೆರಡು ರಾಣಿಯರಲ್ಲಿ ಇಬ್ಬರನ್ನು ಕೊಡಬೇಕೆಂದರೆ ಕೊಡಲು ಸಾಧ್ಯವೇ ಎಂದು ಬಲ್ಲಾಳರು ಹೇಳಿದಾಗ, ಕೋಟಿ ಚೆನ್ನಯರು, ತಾಯಿಯಂತಿರುವ ರಾಣಿಯರನ್ನು ನಮಗೆ ಕಟ್ಟುತ್ತೀರಲ್ಲ, ಇಂದಿಗೆ ನಾವು ನೀವು ಎರಡಾಯಿತು, ಸಂಬಂಧ ಕಡಿಯಿತು ಎಂದು ಹೇಳಿ 5 ವೀಳ್ಯದೆಲೆ ಇಟ್ಟು ಬಂದರು. ಆ ಹೊತ್ತಿಗೆ ಬುದ್ಧ್ಯಂತನ ಸಾವಿನ ಸಮಾಚಾರವು ಬಲ್ಲಾಳನಿಗೆ ತಿಳಿಯಿತು. ಬುದ್ಧ್ಯಂತ ಸತ್ತರೆ ಸಾಯಲಿ, ನೀವು ಹೋಗಬೇಡಿ ಎಂದು ಬಲ್ಲಾಳ ಕೋಟಿ ಚೆನ್ನಯರಲ್ಲಿ ಕೇಳಿಕೊಳ್ಳುತ್ತಾನೆ. ಆದರೆ ಕೋಟಿ ಚೆನ್ನಯರು ಹಿಂದೆ ತಿರುಗಿ ನೋಡದೆ ಚಾವಳಿ ಹಿಡಿದು ಹೋಗುತ್ತಾರೆ. ಅಲ್ಲಿಂದ ಅವರು ತಮ್ಮ ಅಕ್ಕ ಕಿನ್ನಿದಾರುವಿನ ಭೇಟಿ ಮಾಡುತ್ತಾರೆ. ಮುಂದೆ ಚಂದುಗಿಡಿಯ ಕುತಂತ್ರದಿಂದಾಗಿ ಪಂಜದ ಕೇಮರ ಬಲ್ಲಾಳ ಅವರನ್ನು ಬಂಧಿಸುತ್ತಾನೆ. ಅಲ್ಲಿಂದ ಅವರು ಬೆರ್ಮೆರ್ ಸಹಾಯದಿಂದ ತಪ್ಪಿಸಿಕೊಂಡು ಎಣ್ಮೂರಿಗೆ ಬಂದು ಅಲ್ಲಿ ಬಲ್ಲಾಳನ ಆಶ್ರಯದಲ್ಲಿ 2 ಗುತ್ತುಗಳು ಅಂದರೆ ಕರ್ಮಿಲಜೆ ಮತ್ತು ನೆಕ್ಕಿಲಜೆ ಗುತ್ತುಗಳನ್ನು ಪಡೆದು ವ್ಯವಸಾಯ ಮಾಡಿಕೊಂಡಿರುತ್ತಾರೆ. ಅವರು ಕೇಮಲಕ್ಕೆ ಹೋಗಿ ತಾಯಿ ಬೆರ್ಮೆರಿಗೆ ಹೇಳಿದ ಹರಿಕೆಯನ್ನು ತೀರಿಸುತ್ತಾರೆ. ಒಂದು ದಿನ ಅವರು ಬೇಟೆಗೆ ಹೋಗುತ್ತಾರೆ. ಕೋಟಿ ಒಂದು ಹಂದಿಗೆ ಬಿಟ್ಟ ಬಾಣ ಆ ಹಂದಿ ಪಂಜ ಎಣ್ಮೂರುಗಳ ಗಡಿಯಲ್ಲಿ ಸತ್ತು ಬೀಳುತ್ತದೆ. ಇದರಿಂದ ವಿವಾದ ಉಂಟಾಗಿ ಪಂಜದ ಬಲ್ಲಾಳರು ಯುದ್ಧಕ್ಕೆ ಬರುತ್ತಾರೆ. ಘೋರ ಯುದ್ಧ ನಡೆಯುತ್ತದೆ. ಚಂದುಗಿಡಿ ಬಿಟ್ಟ ಬಾಣ ಒಂದು ಚೆನ್ನಯ್ಯನ ಕಾಲಿಗೆ ತಾಗುತ್ತದೆ. ಅವನು ಅಣ್ಣನಲ್ಲಿ ಪಂಜದ ಪಡೆನಾಯಿ ಒಂದು ಕಾಲಿಗೆ ಕಚ್ಚಿತು ಎಂದು ಹೇಳುತ್ತಾನೆ. ಆಗ ಕೋಟಿಯು, ಕಣ್ಣಿಂದ ನೋಡಬೇಡ, ಕೈಯಿಂದ ಹಿಡಿಯಬೇಡ, ಒಳಗಿನಿಂದ ತೆಗೆದು ಹೊರಗೆ ಕೊಡಹು ಎಂದು ಹೇಳುತ್ತಾನೆ. ಅಂತೆಯೇ ಚೆನ್ನಯ್ಯ ಕಾಲನ್ನು ಕೊಡಹಿದಾಗ 1 ಗದ್ದೆಯ ಪೂರ್ತಿ ಜನ ನಾಶವಾದರು. ಯುದ್ಧದಲ್ಲಿ ಕೋಟಿ ಚೆನ್ನಯರು ಚಂದುಗಿಡಿಯನ್ನು ಕೊಲ್ಲುತ್ತಾರೆ. ಆಗ ಪಂಜದ ಸೈನ್ಯ ಸೋತು ಶರಣಾಗುತ್ತದೆ. ಆ ಸಂದರ್ಭದಲ್ಲಿ ಪಂಜದ ಕೇಮರ ಬಲ್ಲಾಳನ ಜುಟ್ಟು ಹಿಡಿದು ಕೋಟಿ ಬಗ್ಗಿಸುತ್ತಾನೆ. ಆಗ ಕೋಟಿಯ ಬಲಮರ್ಮಾಂಗಕ್ಕೆ ಬಾಣ ಒಂದು ನಾಟಿತು. ಅದನ್ನು ಪಡುಮಲೆ ಬಲ್ಲಾಳನೆ ಬಿಟ್ಟಿರುತ್ತಾನೆ. ಮರ್ಮಾಂಗಕ್ಕೆ ಬಾಣ ನಾಟಿರುವುದರಿಂದ ತನ್ನ ಅಂತ್ಯ ಸಮೀಪಿಸಿದೆ ಎಂದು ಕೋಟಿಗೆ ತಿಳಿಯಿತು. ಅಣ್ಣನನ್ನು ಅಪ್ಪಿಕೊಂಡ ಚೆನ್ನಯ್ಯ, ಹುಟ್ಟಿದ ಅಮೆ ಒಂದಾಗಿರುವಾಗ ನಮಗೆ ಸಾವಿನ ಸೂತಕ ಎರಡಾಗುವುದೇ ಎಂದು ಉದ್ಗರಿಸಿದನು. ಕೋಟಿಯು ತಮ್ಮನ್ನು ಸಾಕಿದ ಬಲ್ಲಾಳನೆಡೆಗೆ ನೋಡಿ, ತಮಗೆ ಜಾತಿ ಭೇದ ನೋಡದೆ ಗರುಡಿ ಕಟ್ಟಿ ಆರಾಧಿಸುತ್ತಾ ಬನ್ನಿ, ನಿಮಗೆ ರಕ್ಷಣೆ ಕೊಡುತ್ತೇವೆ, ನೆನೆಸಿದಲ್ಲಿ ನೆಲೆಯಾಗುತ್ತೇವೆ, ನ್ಯಾಯಕ್ಕೆ ಇಂಬು ಕೊಡುತ್ತೇವೆ, ಬೆಳೆಗೆ ರಕ್ಷಣೆ ಕೊಡುತ್ತೇವೆ ಎಂದು ಹೇಳಿ ವೀರ ಮರಣವನ್ನಪ್ಪುತ್ತಾನೆ. ಆಗ ಚೆನ್ನಯ್ಯ, ನಮಗೆ ಹೆತ್ತ ಸೂತಕ ಒಂದೇ ಆಗಿತ್ತು, ಈಗ ಸತ್ತ ಸೂತಕ ಎರಡಾಗಬೇಕೆ, ನಾನು ಕೂಡ ನಿನ್ನ ಜೊತೆ ಬರುತ್ತಾನೆ ಎಂದು ಹೇಳಿ ದಂಬೆ ಕಲ್ಲಿಗೆ ತಲೆಯನ್ನು ಅಪ್ಪಳಿಸಿ ಅಣ್ಣನನ್ನು ಅನುಸರಿಸುತ್ತಾನೆ. ಹೀಗೆ ವೀರ ಮರಣವನ್ನಪ್ಪುವ ಸ್ವಾಭಿಮಾನಿಗಳು ಅತುಲ ಪರಾಕ್ರಮಿಗಳೂ ಆದ ಅವಳಿ ಸಹೋದರರಾದ ಕೋಟಿ ಚೆನ್ನಯರ ಆರಾಧ್ಯ ಶಕ್ತಿಗಳಾಗಿ ತುಳುನಾಡನ್ನು ಬೆಳಗುತ್ತಿದ್ದಾರೆ. ಇತಿಹಾಸದ ದೃಷ್ಟಿಯಿಂದ ಪಂಜ, ಕೇಮರ ಬಲ್ಲಾಳ, ಪಡುಮಲೆ ಬಲ್ಲಾಳರ ಉಲ್ಲೇಖ ಇಲ್ಲಿ ಬಹಳ ಮುಖ್ಯವಾದುದು. ಈ ಆಧಾರಗಳಿಂದ ಕೋಟಿ ಚೆನ್ನಯರ ಕಾಲವನ್ನು ಸುಮಾರು 16ನೇ ಶತಮಾನ ಎಂದು ವಿದ್ವಾಂಸರು ಅಭಿಪ್ರಾಯಿಸಿದ್ದಾರೆ. ಪಂಜದ ಕೂತ್ಕುಂಜದಲ್ಲಿರುವ ಗೆಳತಿ ಮಂಗಳಗೌರಿಯ ಅಣ್ಣ ನಮ್ಮನ್ನು ಕೋಟಿ ಚೆನ್ನಯರ ಆದಿ ಗರೋಡಿ ಹಾಗೂ ಸಮಾಧಿ ಇರುವೆಡೆಗೆ ಕರೆದುಕೊಂಡು ಹೋಗಿದ್ದರು. ಎತ್ತರದ ಗುಡ್ಡದ ತುದಿಯಲ್ಲಿ ಆದಿ ಗರೋಡಿ ಇದೆ. ತುಸು ದೂರದಲ್ಲಿ ಕೋಟಿ ಚೆನ್ನಯರ ಸಮಾಧಿ ಇದೆ. ಕೋಟಿ ಚೆನ್ನಯರ ಸುರಿಯವನ್ನು ಹಾಕಿರುವ ಒಂದು ಮುಚ್ಚಿದ ಬಾವಿ ಅಲ್ಲಿದೆ. ಸುತ್ತಮುತ್ತ ಇರುವ ಕಾಡು ಇರುವ ನಿರ್ಜನ ತಾಣ ಇದು. ಹೋಗುವಾಗ ನಾವೆಲ್ಲ ಬಹಳ ಸಂಭ್ರಮದಲ್ಲಿ ಅಲ್ಲಿಗೆ ಹೋಗಿದ್ದೆವು. ಹೋಗುತ್ತಾ ಕೋಟಿ ಚೆನ್ನಯರ ವೀರಗಾಥೆಯನ್ನು ನಾನು ಹೇಳಿದೆ. ಕೋಟಿ ಚೆನ್ನಯರ ಸಮಾಧಿಗಳನ್ನು ನೋಡಿ ಹಿಂದೆ ಬರುವಾಗ ಏಕೋ ಏನೋ ನಮ್ಮ ಕಣ್ಣಿನ ಅಂಚು ತೇವಗೊಂಡಿತು, ಮನಸ್ಸು ಭಾರವಾಗಿತ್ತು. ಕೋಟಿ ಚೆನ್ನಯರು ಬೆಳೆದ ಅವರ ಮಾವನ ಸಾಯನ ಮನೆ, ಗೆಜ್ಜೆಗೇರಿ ನಂದನ ಹಿತ್ತಿಲು, ಪಡುಮಲೆ ಬಲ್ಲಾಳನ ಅರಮನೆಯ ಅವಶೇಷ, ದೇಯಿ ಬೈದ್ಯತೆ ಹುಟ್ಟಿದ ಕೂವೆ ತೋಟ, ಅದರ ವಾರಸುದಾರರು, ಅಕ್ಕ ಕಿನ್ನಿದಾರುವಿನ ದೋಲದ ಮನೆ, ಕೋಟಿ ಚೆನ್ನಯರು ನೀರು ಕುಡಿದ ಬಾವಿ, ಅವರ ಪ್ರತೀಕವಾಗಿರುವ 2 ತಾಳೆ ಮರಗಳು ಈಗ ಕೂಡ ಇವೆ. ತುಳುನಾಡಿನಲ್ಲಿ ಹುಟ್ಟಿ ಬೆಳೆದವರು ಒಂದಲ್ಲ ಒಂದು ದಿನವಾದರೂ ಕೋಟಿ ಚೆನ್ನಯರು ಬದುಕಿದ್ದಂತಹ ಜಾಗಕ್ಕೆ ಹೋಗಿ ಬರಬೇಕು. ಅವರ ಸಮಾಧಿಯನ್ನಾದರೂ ನೋಡಿ ನಾವು ಕೃತಕೃತ್ಯತೆಯನ್ನು ಪಡೆಯಬೇಕಾಗಿದೆ. ಆದ್ದರಿಂದ ನೀವೆಲ್ಲರೂ ಒಮ್ಮೆ ಎಣ್ಮೂರಿಗೆ ಹೋಗಿ ಬನ್ನಿ ಅಂತ ನಾನು ಹೇಳ್ತೇನೆ. ಧನ್ಯವಾದಗಳು.